ಪತಿಯ ಜೀವ ಉಳಿಸಬೇಕೆಂಬ ಉದ್ದೇಶದಿಂದ ಆಕೆ ತನ್ನ ಯಕೃತನ್ನ ದಾನ ಮಾಡಿದ್ರು. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. ಶಸ್ತ್ರಚಿಕಿತ್ಸೆ ಬಳಿಕ ಪತಿ ಪತ್ನಿ ಇಬ್ಬರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ನಡೆದಿರೋದು ಮಹಾರಾಷ್ಟ್ರದ ಪುಣೆಯಲ್ಲಿ. ಬಾಪು ಕುಮ್ಕರ್ ಮತ್ತು ಕಾಮಿನಿ ಮೃತ ದಂಪತಿ. ಕಾಮಿನಿ ತನ್ನ ಪತಿಗಾಗಿ ಯಕೃತ್ತಿನ ಒಂದು ಭಾಗವನ್ನ ದಾನ ಮಾಡಿದ್ರು. ಆಗಸ್ಟ್ 15ರಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಕಸಿ ಶಸ್ತ್ರಚಿಕಿತ್ಸೆ ಬಳಿಕ ಬಾಪು ಕುಮ್ಕರ್ ಆರೋಗ್ಯ ಹದಗೆಟ್ಟಿದ್ದು ಆಗಸ್ಟ್ 17ರಂದು ಮೃತಪಟ್ಟಿದ್ದಾರೆ. ಇತ್ತ ಸೋಂಕು ತಗುಲಿ ಚಿಕಿತ್ಸೆ ಸಮಯದಲ್ಲಿ ಕಾಮಿನಿ ಆಗಸ್ಟ್ 21ರಂದು ಅಸುನೀಗಿದ್ದಾರೆ. ಇವರಿಬ್ಬರ ಸಾವಿಗೆ ವೈದ್ಯಕೀಯ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರು ಆರೋಪಿಸಿದ್ದು ತನಿಖೆಗೆ ಆಗ್ರಹಿಸಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರ ಆರೋಗ್ಯ ಇಲಾಖೆ ವರದಿ ನೀಡುವಂತೆ ಆಸ್ಪತ್ರೆಗೆ ನೋಟಿಸ್ ನೀಡಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಆಸ್ಪತ್ರೆ ಶಸ್ತ್ರಚಿಕಿತ್ಸೆಗಳನ್ನು ಪ್ರಾಮಾಣಿತ ವೈದ್ಯಕೀಯ ಪ್ರೋಟೋಕಾಲ್ಗಳ ಪ್ರಕಾರ ನಡೆಸಲಾಗಿದೆ ಅಂತ ತಿಳಿಸಿದೆ. ಸದ್ಯ ಪ್ರಕರಣದ ತನಿಖೆ ನಡೀತಾ ಇದೆ.